ಈ ದೇವಾಲಯವು ಆಷಾಢ ಶುಕ್ರವಾರ, ನವರಾತ್ರಿ ಮತ್ತು ಅಮ್ಮನವರ ವರ್ಧಂತಿಯಂಥ ಹಬ್ಬಗಳ ಆಚರಣೆಗೆ ಅತ್ಯಂತ ಹೆಸರುವಾಸಿಯಾಗಿದೆ. ಆಷಾಢ ಮಾಸದಲ್ಲಿ ಶುಕ್ರವಾರವನ್ನು ವಿಶೇಷವಾಗಿ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳಲ್ಲಿ ಆಚರಿಸಲಾಗುವಂತಹ ಮತ್ತೊಂದು ಹಬ್ಬ ಚಾಮುಂಡಿ ಜಯಂತಿ. ಈ ದಿನವನ್ನು ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ವಾರ್ಷಿಕೋತ್ಸವವೆಂದು ಆಚರಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ದೇಶಾದ್ಯಂತ ಭಕ್ತರು ಈ ದೇವಿಯ ದರ್ಶನಕ್ಕಾಗಿ ಇಲ್ಲಿ ಸೇರುತ್ತಾರೆ ಮತ್ತು ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿ ಪುನೀತರಾಗುತ್ತಾರೆ. ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪ ಬೆಳಗಿದರೆ ಇಷ್ಟಾರ್ಥಗಳೆಲ್ಲ ಈಡೇರುವುದು ಎನ್ನುವ ಅತಿಯಾದ ನಂಬಿಕೆ ಇದೆ. ಹೌದು, ಅವಳೇ ಕರ್ನಾಟಕದ ತಾಯಿ ಶಕ್ತಿದೇವಿ ಚಾಮುಂಡೇಶ್ವರಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಿ ಈ ಬೆಟ್ಟದ ಮೇಲೆ ಬಂದು ಹೇಗೆ ನೆಲೆಸಿದಳು, ಅದರ ಹಿಂದಿನ ರಹಸ್ಯವೇನು, ಕಾರಣಗಳೇನು, ವಿಶೇಷತೆಗಳೇನು, ವೈಶಿಷ್ಟ್ಯತೆಗಳೇನು, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಸಂಬೋಧಿಸಲಾಗುವ ಮೈಸೂರು ನಗರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡೇಶ್ವರಿ ಬೆಟ್ಟ ಒಂದು ಇತಿಹಾಸದ ಪ್ರಸಿದ್ಧ ಕ್ಷೇತ್ರವಾಗಿದ್ದು, ತಾಯಿ ಚಾಮುಂಡೇಶ್ವರಿ ದೇವಿಯು ಇಲ್ಲಿ ನೆಲೆಸಿ ಪುಣ್ಯಕ್ಷೇತ್ರವಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನವನ್ನ ಶಕ್ತಿಪೀಠವೆಂದು ಪರಿಗಣಿಸಲಾಗಿದೆ ಮತ್ತು ವಿಶ್ವದ 18 ಮಹಾಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನ ಕ್ರೌಂಚಪುರಿ ಎಂದು ಕರೆಯಲಾಗುತ್ತಿತ್ತು. ಇದನ್ನ ಕ್ರೌಂಚಪೀಠ ಎಂದು ಕೂಡ ಹಿಂದೆ ಸಂಬೋಧಿಸಲಾಗುತ್ತಿತ್ತು. ಮಹಾವಿಷ್ಣುವು ಸತಿಯ ದೇಹವನ್ನು 51 ಭಾಗಗಳನ್ನಾಗಿ ಕತ್ತರಿಸಿದಾಗ ಸತಿದೇವಿಯ ಕೂದಲು ಬಿದ್ದ ಜಾಗ ಇದು ಎಂದು ನಂಬಲಾಗಿದೆ. ದಂತಕಥೆಗಳ ಪ್ರಕಾರ ರಂಭನೆಂಬ ಬಲಶಾಲಿ ಅಸುರನೊಬ್ಬನು ಮಹಿಷಿ ಎಂಬ ಅರ್ಧ ಮನುಷ್ಯ ಹಾಗೂ ಅರ್ಧ ಎಮ್ಮೆಯ ರೂಪದ ರಾಕ್ಷಸನ್ನು ನೋಡಿ ಮೋಹಿತನಾಗುತ್ತಾನೆ ಮತ್ತು ಅವಳನ್ನು ಮದುವೆಯಾಗುತ್ತಾನೆ. ಇವರಿಬ್ಬರ ಮೇಲಿನಿಂದಲೇ ಹುಟ್ಟಿದವನೇ ಮಹಿಷಾಸುರ. ಹಿಂದೆ ರಂಭನು ಅಗ್ನಿಯ ಕುರಿತು ಕಠಿಣವಾದ ತಪಸ್ಸನ್ನು ಆಚರಿಸಿ ಅತ್ಯಂತ ಬಲಶಾಲಿಯಾದ ಪುತ್ರ ಪಡೆಯುವ ವರದಾನ ಪಡೆದಿದ್ದನು. ಆದ್ದರಿಂದಲೇ ಮಹಿಷಿಯಿಂದ ಹುಟ್ಟಿದ ರಂಭನ ಮಗನಾದ ಮಹಿಷಾಸುರನು ಅತ್ಯಂತ ಬಲಶಾಲಿಯಾಗಿದ್ದನು ಮತ್ತು ಅವನು ಸಹ ತಪಸ್ಸನ್ನು ಮಾಡಿ ಇನ್ನಷ್ಟು ಶಕ್ತಿಶಾಲಿಯಾಗಿ 3 ಲೋಕದಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸುತ್ತಾನೆ. ಇದರಿಂದ ದೇವತೆಗಳು ಪಡಬಾರದ ಕಷ್ಟಪಡಲು ಪ್ರಾರಂಭಿಸುತ್ತಾರೆ ಹಾಗೂ ಲೋಕದ ಜನರೆಲ್ಲ ಮಹಿಷಾಸುರನ ಅತ್ಯಾಚಾರದಿಂದ ಬಳಲಿ ಬೆಂಡಾಗುತ್ತಾರೆ. ಕೊನೆಗೆ ಎಲ್ಲ ದೇವತೆಗಳು ತ್ರಿಮೂರ್ತಿಗಳ ಬಳಿ ತೆರಳಿ ವಸ್ತುಸ್ಥಿತಿಯನ್ನು ವಿವರಿಸಿದಾಗ ತ್ರಿಮೂರ್ತಿಗಳು ತಮ್ಮೆಲ್ಲ ಶಕ್ತಿಯನ್ನು ಒಂದೆಡೆ ಧಾರೆ ಎರೆಯುತ್ತಾರೆ. ಈ ಶಕ್ತಿಯಿಂದ ಅತ್ಯಂತ ಭಯಂಕರ ರೂಪದ ಬೆಚ್ಚಿ ಬೀಳುವಂತಹ ಶಕ್ತಿ ದೇವಿಯೊಬ್ಬಳು ಪ್ರತ್ಯಕ್ಷಳಾಗುತ್ತಾಳೆ. ಅವಳೇ ಪಾರ್ವತಿಯ ರೂಪ ಚಾಮುಂಡಿ. ಹೀಗೆ ಪ್ರತ್ಯಕ್ಷಳಾದ ಚಾಮುಂಡಿ ಹುಂಕರಿಸುತ್ತಾ ಮಹಿಷಾಸುರನ ಬಳಿ ತೆರಳಿ ಯುದ್ಧ ಮಾಡಲು ತೊಡಗುತ್ತಾಳೆ. ಅತ್ಯಂತ ಬಲಶಾಲಿಯಾಗಿದ್ದ ಮಹಿಷಾಸುರನು ಸಾಕಷ್ಟು ಪ್ರತಿರೋಧವನ್ನು ಒಡ್ಡುತ್ತಾನೆ. ಹೀಗೆ 9 ದಿನಗಳ ಕಾಲ ನಿರಂತರ ಯುದ್ಧ ನಡೆದು ಕೊನೆಗೆ ಚಾಮುಂಡಿಯು ಮಹಿಷಾಸುರನನ್ನು ವಧಿಸುತ್ತಾಳೆ. ಹೀಗೆ ಉಗ್ರ ರೂಪವನ್ನು ತಾಳಿ ರಾಕ್ಷಸವನ್ನು ಸಂಹಾರ ಮಾಡುತ್ತಾಳೆ. ಅಂದಿನಿಂದ ಇಲ್ಲಿ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ. ಅಂದರೆ ಮಹಿಷಾಸುರನನ್ನು ಸಂಹರಿಸಿದವಳು ಎಂದು ಅರ್ಥ. ಈ ಯುದ್ಧವು 9 ದಿನಗಳ ಕಾಲ ಇದೇ ಚಾಮುಂಡಿ ಬೆಟ್ಟದ ಮೇಲೆ ನಡೆಯುತ್ತೆಂದು ಪ್ರತೀತಿ ಇದೆ. ಹೀಗಾಗಿ ದೇವಿಯು ತದನಂತರ ಈ ಬೆಟ್ಟವನ್ನೇ ಆಯ್ಕೆ ಮಾಡಿ ಇಲ್ಲಿ ಶಾಶ್ವತವಾಗಿ ನೆಲೆಸಿದಳು ಎಂದು ಇಲ್ಲಿನ ಸ್ಥಳ ಪುರಾಣ ಸಾರುತ್ತದೆ. ಮಹಿಷಾಸುರನು ಈ ಸ್ಥಳದಲ್ಲಿಯೇ ತನ್ನ ಸಾಮ್ರಾಜ್ಯವನ್ನು ಹೊಂದಿದ್ದನು. ಅದು ಮಹಿಷನ ಊರು ಎಂದು ಕರೆಯಲ್ಪಡುತ್ತಿತ್ತು. ಈ ಶಬ್ದವೇ ಕಾಲಕ್ರಮೇಣ ಮಹಿಷೂರು, ತದನಂತರ ಮೈಸೂರು ಎಂದು ಆಯಿತೆಂದು ನಂಬಲಾಗಿದೆ. ಇದೇ ಕಾರಣ ಇಲ್ಲಿ 100 ವರ್ಷಗಳಿಂದ ಒಂದು ದೇವಾಲಯ ಕೂಡ ಇತ್ತು. ಈ ದೇವಾಲಯದ ಮುಖ್ಯ ಆಕರ್ಷಣೆ ಎಂದರೆ ಅದ್ಭುತವಾಗಿ ನಿರ್ಮಿಸಲಾಗಿರುವಂತಹ ದೇವಾಲಯದ ಗೋಪುರ.
ಮೊದಮೊದಲು ಈ ದೇವಾಲಯ ಚಿಕ್ಕದಾಗಿತ್ತು. ಅನಂತರ ಈ ದೇವಾಲಯಕ್ಕೆ ಸುಂದರವಾದ ಗೋಪುರವನ್ನು 1826ರಲ್ಲಿ 3ನೇ ಕೃಷ್ಣರಾಜ ಒಡೆಯವರಿಂದ ನಿರ್ಮಿಸಲ್ಪಟ್ಟಿತು. ಈ ದೇವಸ್ಥಾನದ ಗೋಪುರದಲ್ಲಿ ಅವಳಿ ದಿಕ್ಪಾಲಕರು ಅಂದರೆ ನಂದಿನಿ ಮತ್ತು ಕಮಲಿನಿ ಕೂಡ ಪ್ರವೇಶ ದ್ವಾರದಲ್ಲಿದ್ದಾರೆ. ಗರ್ಭಗುಡಿಯ ಮುಂದೆ ಭಗವಾನ್ ಶಿವನ ಅಭಿವ್ಯಕ್ತಿಯಾದಂತಹ ಭೈರವ ಪ್ರತಿಮೆಯು ಕೂಡ ಗೋಚರಿಸುತ್ತದೆ. ಗರ್ಭಗುಡಿಯು ಕುಳಿತಿರುವ ಭಂಗಿಲಿರುವ ದುರ್ಗೆ ಕಲ್ಲಿನ ವಿಗ್ರಹವನ್ನು ಹೊಂದಿದೆ. ಈ ಚಿತ್ರವನ್ನು ಅಮರ ಋಷಿ ಮಾರ್ಕಂಡೇಯನವರು ಸಿಂಹಾಸನಾರೋಹಣ ಮಾಡಿದರೆಂದು ದಂತಕಥೆ ಹೇಳುತ್ತದೆ. ಮಹಾದೇವಿಯನ್ನು ಸ್ವತಃ ಸಂಕೇತಿಸುವ ಶ್ರೀಚಕ್ರದ ಚಿತ್ರವನ್ನು ನೀವು ದೇವಾಲಯದಲ್ಲಿ ಕಾಣಬಹುದು ಹಾಗೂ ಪೂಜಿಸಲಾಗುತ್ತದೆ. ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಬರಲು ಅನುಕೂಲವಾಗುವಂತೆ ಒಡೆಯರ್ ಅರಸರು ಬೆಟ್ಟ ಏರಲು 1000 ಮೆಟ್ಟಿಲುಗಳನ್ನು ಕೊರೆಸಿದ್ದರು. ಬೆಟ್ಟ ಏರುವ ಸಂದರ್ಭದಲ್ಲಿ ನಿಮಗೆ ಶಿವನ ವಾಹನವಾದಂತಹ ನಂದಿಯನ್ನು ಕೂಡ ಕಾಣಬಹುದು. ಏಕಶಿಲೆಯಲ್ಲಿ ಅದ್ಭುತವಾಗಿ ಕೆತ್ತಲಾಗಿರುವ ಈ ಬಸವನ ಪ್ರತಿಮೆ ಈ ಬೆಟ್ಟದ ಇನ್ನೊಂದು ಆಕರ್ಷಣೆಯಾಗಿದೆ. ಮತ್ತೊಂದು ಗಮನ ಸೆಳೆಯುವ ಪ್ರತಿಮೆ ಎಂದರೆ ಅದು ಕೀಚಕನದ್ದು. ಮಹಿಷಾಸುರನನ್ನು ಭಯಂಕರ ರೂಪದಲ್ಲಿ ನಿರ್ಮಿಸಲಾದ ಪ್ರತಿಮೆ ಇದಾಗಿದ್ದು, ಇಲ್ಲಿ ಪ್ರವಾಸಿಗರ ಅತ್ಯಂತ ಗಮನ ಸೆಳೆಯುವಂತಹ ಹಾಗೂ ಅತ್ಯಂತ ಹೆಚ್ಚು ಚಿತ್ರಗಳನ್ನು ಸೆಲ್ಫಿಗಳನ್ನು ತೆಗೆಯುವ ಜಾಗ ಇದಾಗಿದೆ. ಮೈಸೂರು ನಗರ ಕೇಂದ್ರ ಬಸ್ ನಿಲ್ದಾಣದಿಂದ ನಿರಂತರವಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳಲು ಹಾಗೂ ಅಲ್ಲಿಂದ ಮರಳಲು ಬಸ್ಸುಗಳು ನಿಮಗೆ ದೊರಕುತ್ತವೆ. ಅಲ್ಲದೆ ಬಾಡಿಗೆ ರಿಕ್ಷಾ ಹಾಗೂ ಕಾರುಗಳು ಕೂಡ ಸಹ ದೊರೆಯುತ್ತವೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಇದ್ದು ಮೈಸೂರನ್ನು ನೀವು ನೋಡಿಲ್ಲ ಅಂದರೆ ನಿಜಕ್ಕೂ ಅಚ್ಚರಿಯ ವಿಷಯವೇ. ನಿಮಗೆ ಸಮಯ ಸಿಕ್ಕರೆ, ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಈ ದೇವಿಯ ದರ್ಶನವನ್ನು ಪಡೆದು ನೀವು ಪುನೀತರಾಗಬಹುದು. ನಿಮ್ಮ ಇಷ್ಟಾರ್ಥಗಳನ್ನ, ಆಸೆ ಆಕಾಂಕ್ಷೆಗಳನ್ನ ದೇವಿಯ ಮುಂದೆ ಇಟ್ಟು ನಿಂಬೆ ಹಣ್ಣಿನ ಪವಿತ್ರವಾದ ದೀಪವನ್ನು ಹಚ್ಚಿದರೆ ಈ ಇಷ್ಟಾರ್ಥಗಳು ಎಲ್ಲ ಕೂಡಿ ಬರುತ್ತವೆ ಎನ್ನುವ ಐತಿಹ್ಯ ಈ ದೇವಸ್ಥಾನದಲ್ಲಿದೆ. ಹಾಗಾದರೆ ತಡ ಯಾಕೆ? ಹಿಂದೆ ಈ ದೇವಸ್ಥಾನಕ್ಕೆ ತೆರಳಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಚಾಮುಂಡಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಹಲವಾರು ರೋಚಕ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.